ಮಂಗಳೂರಿನ ಆರೀಫ್ ಹತ್ಯೆ ಕೇಸ್ನಲ್ಲಿ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ತನಿಖೆಯನ್ನ ಈಗ ಸಿಸಿಬಿ ಕೈಗೆತ್ತಿಕೊಂಡಿದ್ದು, ಪೊಲೀಸರು 6 ಮಂದಿ ಹಂತಕರನ್ನ ಗುರುತಿಸಿದ್ದಾರೆ. ಇಷ್ಟೇ ಅಲ್ಲ, ಆರೋಪಿಗಳಿಗೆ ಅಡಗಿಕೊಳ್ಳೋಕೆ ಜಾಗ ಕೊಟ್ಟವರಿಗೂ ಈಗ ಪೊಲೀಸರು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನದು ನೋಡಿ. ಆರೀಫ್ ಹತ್ಯೆಯ ಹಿಂದಿರೋ ದೊಡ್ಡ ಸಂಚನ್ನ ಭೇದಿಸೋಕೆ ಪೊಲೀಸ್ ಕಮಿಷನರ್ ಈಗ ಪ್ರಕರಣವನ್ನ ಸಿಸಿಬಿ ಎಸಿಪಿಯವರಿಗೆ ಹಸ್ತಾಂತರ ಮಾಡಿದ್ದಾರೆ. ಕೊಲೆಯಲ್ಲಿ ಡೈರೆಕ್ಟಾಗಿ ಭಾಗವಹಿಸಿರೋ 6 ಮಂದಿ ಸ್ಕೆಚ್ ಪೊಲೀಸರತ್ರ ಇದೆ. ಆದ್ರೆ ಈ ಕಿಲಾಡಿಗಳು ಪದೇ ಪದೇ ಜಾಗ ಬದಲಿಸ್ತಾ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದಾರೆ. ಈ ಹಂತಕರನ್ನ ಹಿಡಿಯೋಕೆ ಸಿಸಿಬಿ ಈಗ ಹದ್ದಿನ ಕಣ್ಣಿಟ್ಟಿದೆ. ಆರೀಫ್ ಹತ್ಯೆ ಮಾಡಿದ ಮೇಲೆ ಆರೋಪಿಗಳು ಎಲ್ಲಿ ಅಡಗಿದ್ದಾರೆ? ಅವರಿಗೆ ಊಟ, ಬಟ್ಟೆ, ಆಶ್ರಯ ಕೊಡ್ತಿರೋರ್ಯಾರು? ಇವರ ಮೇಲೂ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 249ರ ಎ ಅಡಿಯಲ್ಲಿ ಕ್ರಿಮಿನಲ್ಗಳಿಗೆ ಆಶ್ರಯ ಕೊಟ್ಟವರಿಗೂ ಜೈಲು ಗ್ಯಾರಂಟಿ ಅಂತ ಆಯುಕ್ತರು ಎಚ್ಚರಿಸಿದ್ದಾರೆ. ಹತ್ಯೆಗೆ ಸಾಥ್ ಕೊಟ್ಟಿರೋ ಒಂದಷ್ಟು ಶಂಕಿತರನ್ನ ಈಗ ಆಲ್ರೆಡಿ ಇಂಟರಾಗೇಷನ್ ಮಾಡ್ತಿದ್ದಾರೆ. ಸತ್ಯ ಬಯಲಾದ ಕೂಡ್ಲೇ ದೊಡ್ಡ ಮಟ್ಟದ ಬಂಧನ ನಡೆಯೋ ಸಾಧ್ಯತೆಯಿದೆ. ಮಂಗಳೂರಿನಲ್ಲಿ ಶಾಂತಿ ಕದಡೋ ಇಂತಹ ಕೃತ್ಯಗಳನ್ನ ಪೊಲೀಸರು ಗಂಭೀರವಾಗಿ ತಗೊಂಡಿದ್ದಾರೆ. ಸಿಸಿಬಿ ಎಂಟ್ರಿಯಿಂದ ಹಂತಕರು ಎಷ್ಟೇ ದೂರ ಓಡಿದ್ರೂ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಈ ಕೇಸ್ನ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.